ಶುಕ್ರವಾರದಂದು ದುಬೈ ಖರಮದ ಶೇಖ್ ರಶೀದ್ ಆಡಿಟೋರಿಯಂನಲ್ಲಿ ಹಮ್ಮಿಕೊಂಡ ಪಟ್ಲ ಸಂಭ್ರಮಕ್ಕೆ ಭರದ ಸಿದ್ಧತೆಗಳು ನಡೀತಾ ಇದೆ. ಸಮಾರಂಭದಲ್ಲಿ ಕನ್ನಡ ಚಲನಚಿತ್ರರಂಗದ ಬಹುಬೇಡಿಕೆಯ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ದುಬೈಯ ಪ್ರಖ್ಯಾತ ವಾಣಿಜ್ಯೋದ್ಯಮಿಗಳಾದ ರೊನಾಲ್ಡ್ ಕೊಲಾಸೋ ಮತ್ತು ಡಾಕ್ಟರ್ ಬಿಆರ್ ಶೆಟ್ಟಿ ಅವರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ನಡೆದ ಹಾಸ್ಯ ವೈಭವದಲ್ಲಿ ಶ್ರೀಯುತ ದಿನೇಶ್ ಶೆಟ್ಟಿಗಾರ್, ಕೋಡಪದವು ಮತ್ತು ಚಲನಚಿತ್ರ ನಟ ಅರವಿಂದ್ ಬೋಳಾರ್ ತಮ್ಮ ಹಾಸ್ಯ ರಸಾಯನದಿಂದ ಪ್ರೇಕ್ಷಕರನ್ನು ನಗೆಗಡಲಲ್ಲಿ ತೇಲಿಸಲಿದ್ದಾರೆ. ಇನ್ನು ಗಾನ ಗಂಧರ್ವ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿರ ಸಾರಥ್ಯದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ತಾಯ್ನಾಡಿನ ಗಣ್ಯ ಅತಿಥಿಗಳು, ಕಲಾವಿದರೆಲ್ಲ ಈಗಾಗಲೇ ದುಬೈ ತಲುಪಿದ್ದಾರೆ. ಸುಂಕದಕಟ್ಟೆ ಮೇಳದ ಪ್ರಧಾನ ಭಾಗವತರಾದ ಕರುಣಾಕರ ಶೆಟ್ಟಿಗಾರ್ ಕಾಶಿಪಟ್ನ ಭಾಗವತಿಕೆಯಲ್ಲಿ, ಇನ್ನು ಪದ್ಮನಾಭ ಉಪಾಧ್ಯಾಯರು ಮತ್ತು ದಯಾನಂದ ಶೆಟ್ಟಿಗಾರ್ ಚಂಡೆ ಮದ್ದಳೆಯಲ್ಲಿ ತಮ್ಮ ಪ್ರೌಢಿಮೆಯನ್ನು ಮೆರೆಸಲಿದ್ದಾರೆ. ಅತಿಥಿ ಕಲಾವಿದರಾದ ದಿನೇಶ್ ಶೆಟ್ಟಿಗಾರ್ ಕೋಡಪದವು, ಮುರಳೀಧರ ಶೆಟ್ಟಿಗಾರ್ ಕನ್ನಡಿಕಟ್ಟೆ, ಸದಾಶಿವ ಡಿ ಶೆಟ್ಟಿಗಾರ್ ಕಿನ್ನಿಗೋಳಿ ಮತ್ತು ಸಚಿನ್ ಅಮೀನ್ ಉದ್ಯಾವರ ಮೊದಲಾದವರು ಪ್ರಮುಖ ಪಾತ್ರದಲ್ಲಿ ನಿಮ್ಮನ್ನೆಲ್ಲ ರಂಜಿಸಲಿದ್ದಾರೆ. ಇನ್ನು ಪ್ರಸಾದನ ಕಲಾವಿದರಾಗಿ ಗಂಗಾಧರ ಡಿ ಶೆಟ್ಟಿಗಾರ್ ಮತ್ತು ನಿತಿನ್ ಕುಂಬಾಲ ಪ್ರಸಾದನ ಕಲಾವಿದರಾಗಿ ಭಾಗವಹಿಸಲಿದ್ದಾರೆ. ಇನ್ನು ದುಬೈ ಯಕ್ಷಗಾನ ತರಗತಿಯ ಸಹಕಾರ ಸಹಭಾಗಿತ್ವದೊಂದಿಗೆ ನಡೆಯಲಿರುವ ಈ ಪಾವನ ಪುಣ್ಯ ಯಕ್ಷಗಾನ ಕಥಾ ನಖ ಪ್ರದರ್ಶನ ಮಹಿಷಮರ್ದಿನಿ ಜಗಜ್ಜನನಿ ದುಬೈ ಯಕ್ಷಪ್ರಿಯರ ಮನತಣಿಸಲಿದೆ. ಇನ್ನು ಸರಿಸುಮಾರು 50ಕ್ಕೂ ಮಿಕ್ಕಿದ ಸ್ಥಳೀಯ ಹಿಮ್ಮೇಳ ಮುಮ್ಮೇಳ ಕಲಾವಿದರು ಸೇರಿ ಸರಿಯಾಗಿ ಒಟ್ಟು 85 ಪಾತ್ರಗಳನ್ನು ರಂಗದಲ್ಲಿ ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಪಟ್ಲ ಸತೀಶ್ ಶೆಟ್ಟಿ. ನಾಡಿದ್ದು ಅಕ್ಟೋಬರ್ 18ನೇ ತಾರೀಕು ದುಬೈಯ ಶೇಖ್ ರಶೀದ್ ಆಡಿಟೋರಿಯಂ ಇಂಡಿಯನ್ ಸ್ಕೂಲ್ ದುಬೈ, ಇಲ್ಲಿ ಯಕ್ಷಗಾನದ ಹಬ್ಬ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ದುಬೈ ಘಟಕ ಅರ್ಪಿಸುವಂತಹ ಮಹಿಷಮರ್ದಿನಿ ಜಗಜ್ಜನನಿ ಎನ್ನುವಂತಹ ಯಕ್ಷಗಾನ ಕಥಾ ಪ್ರಸಂಗ, ಯಕ್ಷಗಾನ ಅಭ್ಯಾಸ ತರಗತಿ ದುಬೈ ಹಾಗೂ ಊರಿನ ಸುಪ್ರಸಿದ್ಧ ಕಲಾವಿದರ ಕೊಡುವಿಕೆಯಿಂದ ಈ ಕಾರ್ಯಕ್ರಮ ನಡೆಯಲಿದೆ. ಅದಕ್ಕಾಗಿ ಕನ್ನಡದ ಚಲನಚಿತ್ರ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ ಬಂಧುಗಳೇ. ಅದರ ಜೊತೆಗೆ ನಮ್ಮ ತುಳುನಾಡ ಕಣ್ಮಣಿ ಹಾಸ್ಯ ಚಕ್ರವರ್ತಿ ಅರವಿಂದ ಬೋಳಾರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುವವರಿದ್ದಾರೆ.